ಮಲ್ಲಿಗೆ ಇಡ್ಲಿಯನ್ನು ಮಲ್ಲಿಗೆ ಥರ ಬೆಳ್ಳಗೆ ಹತ್ತಿ ಥರ ಮೆದುವಾಗಿ ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. 100% ಪರ್ಫೆಕ್ಟಾಗಿ ಮಾಡುವಂಥ ವಿಧಾನವನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ರೆಸಿಪಿನ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಮೊದಲನೇದಾಗಿ ಈ ಮಲ್ಲಿಗೆ ಇಡ್ಲಿಯನ್ನು ಮಾಡಲಿಕ್ಕೆ ನಾನು 2 ಲೋಟದಷ್ಟು ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ದೋಸೆ ಅಕ್ಕಿಯನ್ನು ತಗೋಬೋದು, ಬೆಳ್ತಿಗೆ ಅಕ್ಕಿಯನ್ನು ಬೇಕಾದರೂ ತಗೋಬೋದು. ಈ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇಡ್ಲಿ ಮಾಡೋದಕ್ಕಿಂತ ಮುಂಚೆ 6 ಗಂಟೆ, ಕಮ್ಮಿ ಅಂತಂದರೂ 6 ಗಂಟೆ ತನಕ ನೆನೆ ಹಾಕಬೇಕು. ಅದಾದ ನಂತರ ಇಡ್ಲಿ ಅಂದರೆ ನಾವು ರುಬ್ಕೊಳ್ಳುವಾಗ ತುಂಬಾ ಕ್ಲೀನಾಗಿ ತೊಳೆದುಕೋಬೇಕು. ಇದು ಮೊದಲನೇದಾಗಿ ನಾನು ಕೊಡ್ತಾ ಇರುವಂಥ ಟಿಪ್ಸ್. ಕ್ಲೀನಾಗಿ ನಾವು ಅಕ್ಕಿಯನ್ನು ತೊಳೆಯೋದ್ರಿಂದ ಇಡ್ಲಿ ಇದೆಯಲ್ವ ತುಂಬಾ ಬೆಳ್ಳಗೆ ಬರುತ್ತೆ. ಅಕ್ಕಿಯನ್ನು ತೊಳೆದುಕೊಂಡು ನಾನೊಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಹಾಗೆಯೇ ನೀವು ಅಕ್ಕಿಯನ್ನು ಯಾವಾಗ ನೆನೆ ಹಾಕ್ತೀರೋ ಆವಾಗಲೇ 3/4 ಲೋಟದಷ್ಟು ಉದ್ದನ್ನು ಕೂಡ ನೆನೆ ಹಾಕಿದ್ದೇನೆ. 2 ಲೋಟ ಅಕ್ಕಿಗೆ 3/4 ಲೋಟದಷ್ಟು ಉದ್ದನ್ನು ಕೂಡ 6 ಗಂಟೆ ತನಕ ನೆನೆ ಹಾಕಬೇಕು. ರುಬ್ಕೊಳ್ಳೋ ಹೊತ್ತಲ್ಲಿ ನಾವು ಇದನ್ನು ಕೂಡ ಅಷ್ಟೇ ತುಂಬಾ ಕ್ಲೀನಾಗಿ ತೊಳ್ಕೊಬೇಕು. ನೀರು ಕ್ಲೀನಾಗಿ ಬರಬೇಕು. ಅಷ್ಟು ನೀಟಾಗಿ ತೊಳ್ಕೊಂಡ್ರೆ ಇಡ್ಲಿ ಇದೆಯಲ್ವ ತುಂಬಾ ಬೆಳ್ಳಗೆ ಬರುತ್ತೆ. ಅಕ್ಕಿ ಮತ್ತು ಉದ್ದನ್ನು ಸ್ವಲ್ಪ ಕಮ್ಮಿ ಇದ್ದರೆ ಒಂದೇ ಮಿಕ್ಸಿಗೆ ಹಾಕಿ ರುಬ್ಕೋಬೋದು. ಹಾಗೆಯೇ ಇದಕ್ಕೊಂದು ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೇನೆ. ಅದೇನು ಅಂತಂದರೆ ಸಬ್ಬಕ್ಕಿನ ಕೂಡ ಅಷ್ಟೇ 2 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿನ ನಾನು ಅಕ್ಕಿ ನೆನೆ ಹಾಕುವಾಗಲೇ ಒಂದು ಸಪ್ರೇಟ್ ಬೌಲಲ್ಲಿ ನೆನೆ ಹಾಕಿಟ್ಟಿದ್ದೆ. ಇದನ್ನು ಕೂಡ ಅಷ್ಟೇ ಕ್ಲೀನಾಗಿ ತೊಳೆದುಕೊಂಡು ಅದೇ ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಇವಾಗ ಇಡ್ಲಿ ಮಲ್ಲಿಗೆ ಥರ ಬರಬೇಕು ಅಂತಂದರೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾ ಇದ್ದೇನೆ. ಅದು ಏನು ಅಂತಂದರೆ ಸ್ವಲ್ಪ ಪೇಪರ್ ಅವಲಕ್ಕಿನ ಒಂದು ಬೌಲಿಗೆ 1 ಮುಷ್ಟಿಯಷ್ಟು ಹಾಕ್ಕೊಂಡು ನೀರಲ್ಲಿ ಅದನ್ನು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ರುಬ್ಕೊಳ್ಳುವಾಗ ಹಾಕೋಬೇಕು. ಪೇಪರ್ ಅವಲಕ್ಕಿ ಇಲ್ಲದಿದ್ದರೆ ದಪ್ಪ ಅವಲಕ್ಕಿ ಆಗುತ್ತೆ, ಇಲ್ಲ ಸ್ವಲ್ಪ ಅನ್ನ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ರುಬ್ಕೊಳ್ಳುವಾಗ ಜಸ್ಟ್ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೋದು. ತುಂಬ ತೆಳ್ಳಗೆ ರುಬ್ಕೊಳ್ಳೋದು ಬೇಡ, ಯಾಕಂತಂದರೆ ಇಡ್ಲಿ ಹಿಟ್ಟಿದೆಯಲ್ವ ಸ್ವಲ್ಪ ದಪ್ಪಗೆ ಇರಬೇಕು. ನೋಡಿ, ಇಡ್ಲಿ ಹಿಟ್ಟನ್ನು ರುಬ್ಬಿ ಆದ ನಂತರ ಒಂದು ಕ್ಲೀನಾಗಿರುವಂಥ ಪಾತ್ರೆಗೆ, ಸ್ವಲ್ಪನೂ ನೀರಿನ ಪಸೆ ಇಲ್ಲದಂಥ ಪಾತ್ರೆಗೆ ಒರೆಸ್ಕೊಂಡು ಈ ಹಿಟ್ಟನ್ನು ಹಾಕ್ಕೊಳ್ಳಿ. ಮತ್ತು ಇಡ್ಲಿ ಹಿಟ್ಟನ್ನು ರುಬ್ಬುವಾಗ ತುಂಬ ನೈಸಾಗಿ ನುಣ್ಣಗೆ ರುಬ್ಕೊಳ್ಳೋದಲ್ಲ, ಸ್ವಲ್ಪ ತರಿ ಇರಬೇಕು. ಆವಾಗಲೇ ಇಡ್ಲಿ ಚೆನ್ನಾಗಿ ಬರೋದು. ಇನ್ನೊಂದೇನು ಅಂತಂದರೆ ಇಡ್ಲಿಯನ್ನು ಕಲಿಸುವಾಗ ಕೂಡ ಅಷ್ಟೇ ನಾವು ನಮ್ಮ ಸ್ಟೈಲ್ಗೋಸ್ಕರ ಒಂದು ಸ್ಪೂನಲ್ಲೆಲ್ಲ ಕಲಿಸೋದಲ್ಲ, ಕ್ಲೀನಾಗಿರುವಂಥ ಕೈಯಲ್ಲೇ ಕಲಿಸ್ಕೋಬೇಕು ಹದ ಮಾಡ್ಕೊಳ್ಳೋಗಿ. ಯಾಕಂತಂದರೆ ಕೈ ಬಿಸಿ ಇದೆಯಲ್ವ, ಹಿಟ್ಟಿಗೆ ತಾಗಿದರೆ ಬೇಗ ಉದುಕು ಬರುತ್ತೆ, ಅದು ಉಬ್ಬಿ ಬರುತ್ತೆ. ಈ ಹದಕ್ಕೆ ಕಲಿಸ್ಕೊಂಡು ನಾನು ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾನಿವಾಗ ತೋರಿಸಿದ್ದೀನಲ್ವ ಆ ಲೆವೆಲಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ. ತುಂಬ ತೆಳ್ಳಗೆ ಮಾಡಬಾರ್ದು, ಇಡ್ಲಿ ಹಿಟ್ಟಿದು ಹದ ಗೊತ್ತಾಗುತ್ತಲ್ವ, ಅಷ್ಟಕ್ಕೆ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ದಪ್ಪ ಬಟ್ಟೆಯಲ್ಲಿ ಸುತ್ತಿ ಇಡಬೇಕು. ಚಳಿ ಟೈಮಲ್ಲಿ ಕೂಡ ಈ ಥರ ಇಡೋದ್ರಿಂದ ಬೇಗ ಉದುಕು ಬರುತ್ತೆ. ನಾನು ಇದಕ್ಕೆ ಒಂಚೂರು ಕೂಡ ಸೋಡಾ ಪುಡಿ ಹಾಕಿಲ್ಲ, ನೀವು ಒಬ್ಸರ್ವ್ ಮಾಡಿದ್ದೀರಾ. ಇಷ್ಟಿಟ್ಟರೆ ಸಾಕು. ಇದನ್ನ ನೀವು ಓವನ್ ಒಳಗಡೆ ಇಡ್ಬೋದು, ಇಲ್ಲ ಯಾವುದಾದ್ರೂ ಬೆಚ್ಚಗಿರುವಂಥ ಪ್ಲೇಸಲ್ಲಿ ಇರಬೇಕು. ಈಗ ಮಳೆ ಬರ್ತಾ ಇರುವಾಗ ಬೇಗ ಇದೆಯಲ್ಲೋ ಉದುಕು ಬರಲ್ಲ. ಸೊ ಬೆಚ್ಚಗಿರುವಂಥ ಪ್ಲೇಸಲ್ಲಿ 8ರಿಂದ 10 ಗಂಟೆ ಇಡಬೇಕು. ನೋಡಿ, 8ರಿಂದ 10 ಗಂಟೆ ಇಟ್ಟರೂ ಕೂಡ ಇದು ಕರೆಕ್ಟಾಗಿ ಉದುಕು ಬಂದಿಲ್ಲ, ಅದು ಉಬ್ಬಿ ಬಂದಿಲ್ಲ. ಮಳೆ ಟೈಮಲ್ಲಿ ಹಾಗೇನೆ ಇದಕ್ಕೊಂದು ಒಳ್ಳೆಯ ಟಿಪ್ಸ್ ಹೇಳ್ತೇನೆ. ನೀವು ಬೆಳಗ್ಗೆ ಈ ಥರ ಉದುಕು ಬಂದಿಲ್ಲದಿದ್ದರೆ ಒಂದು ಕೆಲಸ ಮಾಡ್ಬೋದು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ತಗೋಬೇಕು. ಉಗುರು ಬೆಚ್ಚಗಿಂತ ಜಾಸ್ತಿ ಬಿಸಿ ನೀರನ್ನು ತಗೊಂಡು ಈ ಇಡ್ಲಿ ಪಾತ್ರೆಯನ್ನು ಅದರ ಒಳಗಡೆ ಇಟ್ಟು, ಅಂದರೆ ಈ ನೀರಿನ ಲೆವೆಲ್ ಇದೆಯಲ್ವ ಇಡ್ಲಿ ಪಾತ್ರೆಗಿಂತ ಜಾಸ್ತಿ ಬರಬಾರ್ದು, ಸ್ವಲ್ಪ ಜಾಸ್ತಿ ಆ ಲೆವೆಲಲ್ಲಿ ನೋಡಿಕೊಂಡು ಒಂದು ಬಟ್ಟೆನ ಮುಚ್ಚಿಟ್ಬಿಟ್ಟು 1 ಗಂಟೆ ಬಿಟ್ಬಿಡಿ. 1 ಅಥವಾ 2 ಗಂಟೆ ಅಷ್ಟೇ. ನಿಮಗೆ ಸೋಡಾ ಪುಡಿ ಹಾಕೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ಹಾಗೇ ಉಬ್ಬಿ ಬರುತ್ತೆ. ನಾನು ಬೆಳಗ್ಗೆ ತನಕ ಹುದುಗು ಬಂದಿಲ್ಲದಿದ್ದರೆ ಈ ಟಿಪ್ಸನ್ನು ಹೇಳ್ತಾ ಇರೋದು. ಬಿಸಿ ನೀರನ್ನು ಇಡ್ಲಿ ಪಾತ್ರೆನ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು, 1ರಿಂದ 2 ಗಂಟೆ. ಎಷ್ಟು ಸೂಪರಾಗಿ ಹುದುಗು ಬಂದಿರುತ್ತೆ ಅಂತಂದರೆ ಫಸ್ಟ್ ಕ್ಲಾಸ್ ಆಗಿ ಬಂದಿರುತ್ತೆ. ಒಂದು ವೇಳೆ ನಿಮಗೆ 8-10 ಗಂಟೆಯೊಳಗಡೆ ಈ ಥರ ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿದರೆ ಬರುತ್ತೆ. ಸೆಕೆ ಟೈಮಲ್ಲಾದರೆ, ಚಳಿ ಇರುವಾಗ ಮಳೆ ಇರುವಾಗ ಬರಲ್ಲ. ಆವಾಗ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ನಾವು ಇಡ್ಲಿಯನ್ನು ಹಾಕಿಬಿಟ್ಟು ಬೇಯಲಿಕ್ಕೆ ಇಡಬೇಕು. ಇಷ್ಟೇ ನೋಡಿ. ಒಂದು ಹೇಳೋದಕ್ಕೆ ಮರೆತೆ, ನೀವು ಇಡ್ಲಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ.
ಉಪ್ಪನ್ನು ಹಾಕಿಬಿಟ್ಟು ಹಿಟ್ಟಿಗೆ ಇಡ್ಲಿ ಹುಯ್ಯೋಕ್ಕಿಂತ ಮುಂಚೆ ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನಾವು ಇಡ್ಲಿಯನ್ನು ಹಾಕೋಬೋದು. ನಿಮಗೆ ಇಡ್ಲಿಯನ್ನು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಟ್ ನೀವು ರಾತ್ರಿ ರುಬ್ಬಿಟ್ಟಿರ್ತೀರಲ್ವ ಆವಾಗ ಉಪ್ಪು ಹಾಕಬಾರ್ದು. ಉಪ್ಪು ಯಾವಾಗಲೂ ನಾವು ಇಡ್ಲಿ ಮಾಡೋಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಹಾಕೋಬೇಕು. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ದಪ್ಪನ ನೋಡಿಕೊಂಡು, ತುಂಬ ಹಿಟ್ಟು ದಪ್ಪ ಇದ್ರೆ ಒಂಚೂರು ನೀರನ್ನು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು, ಇಡ್ಲಿಯನ್ನು ಹಾಕೋಬೇಕು. ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಇಡ್ಲಿ ಬಂದಿದೆ ನೋಡಿ. ಯಾವಾಗಲೂ ಅಷ್ಟೇ ಅಕ್ಕಿ ಹಿಟ್ಟನ್ನು ಇಟ್ಟಿರ್ತೀವಲ್ಲ ಆ ಪಾತ್ರೆ ಒಳಗಡೆ ಏನಂದರೆ ಗಾಳಿ ಹೋಗಬಾರ್ದು, ಅದಕ್ಕೆ ಟೈಟಾಗಿ ಕ್ಲೋಸ್ ಮಾಡಿಡಬೇಕು. ಬಟ್ಟೆಯಿಂದ ಕವರ್ ಮಾಡಿಟ್ರೆ ಅಥವಾ ಯಾವುದಾದ್ರೂ ಬೆಚ್ಚಗಿನ ಪ್ಲೇಸಲ್ಲಿಟ್ಟರೆ ತುಂಬಾ ಒಳ್ಳೆಯದು. ಪರ್ಫೆಕ್ಟಾಗಿ ಮಲ್ಲಿಗೆ ಇಡ್ಲಿಯನ್ನು ಮಾಡ್ಬೋದು. ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಪರ್ಫೆಕ್ಟ್ ಆಗಿರುವಂಥ ಮೆದುವಾಗಿರುವಂಥ ಮಲ್ಲಿಗೆ ಥರದ ಇಡ್ಲಿಯನ್ನು ಸುಲಭವಾಗಿ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ನಾನು ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.